ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಧ್ಯಾನವನ್ನು ಮಾಡುವ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ದಿನಗಳಲ್ಲಿ ನಾವು ದೇವರ ವಾಕ್ಯದ ಧ್ಯಾನ, ವಿಶೇಷವಾಗಿ ಯೇಸು ಕ್ರಿಸ್ತರ ಕಷ್ಟ ನೋವುಗಳ ಬಗ್ಗೆ, ಯಾತನೆಗಳ ಬಗ್ಗೆ ಮಾಡ್ತಿದ್ದೀವಿ. ಯಾತಕ್ಕಾಗಿ ದೇವರ ಮಗನಾದ ಯೇಸುವಿಗೆ ಇಂತಹ ಯಾತನೆ ಪಡುವಂಥ ಪರಿಸ್ಥಿತಿ ಬಂತು? ಯಾತಕ್ಕಾಗಿ ಶಿಲುಬೆಯ ಮರಣ? ಒಂದೇ ಒಂದು ಉತ್ತರ, ಮನುಷ್ಯನ ಪಾಪ. ಯಾವಾಗ ನಾವು ಪಾಪಕ್ಕೆ ಒಳಪಡುತ್ತೇವೋ ಇದರಿಂದಾಗಿ ಇದರ ಪರಿಣಾಮವು ಇಡೀ ಜಗತ್ತಿಗೆ, ಇತರರಿಗೆ ತಟ್ಟುತ್ತದೆ ಈ ಪಾಪದ ಪರಿಣಾಮ. ಆದ್ದರಿಂದ ಇವತ್ತಿನ ದೇವರ ವಾಕ್ಯದಲ್ಲಿ ನಮ್ಮ ಪಾಪದ ಬಗ್ಗೆ ಧ್ಯಾನಿಸೋಣ, ನಮ್ಮ ಪಾಪದಿಂದ ಆಗುವ ಪರಿಣಾಮಗಳ ಬಗ್ಗೆ ಧ್ಯಾನಿಸೋಣ. ನಮ್ಮ ಜೀವನವನ್ನು ಪ್ರತ್ಯೇಕವಾಗಿ ಈ ದಿನಗಳಲ್ಲಿ ನಾವು ದೇವರ ವಾಕ್ಯದ ಧ್ಯಾನದ ಮೂಲಕ ಜೀವನ ಪರಿವರ್ತನೆಯನ್ನು ಮಾಡುವುದಕ್ಕೆ ಒಂದು ಹೆಜ್ಜೆ ಇಡೋಣ. ದೇವರ ವಾಕ್ಯ ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ಲೂಕನ ಶುಭ ಸಂದೇಶದಿಂದ ಆರಿಸಲ್ಪಟ್ಟಿದೆ. ಅಧ್ಯಾಯ 15 ವಾಕ್ಯ 11ರಿಂದ 19. ಯೇಸು ಸ್ವಾಮಿ ಮುಂದುವರಿಸುತ್ತಾ ಈ ಸಾಮತಿಯನ್ನು ಹೇಳಿದರು. ಒಬ್ಬಾತನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು, ಅಪ್ಪ, ಆಸ್ತಿಯಲ್ಲಿ ನನಗೆ ಬರಬೇಕಾದ ಪಾಲನ್ನು ಬಿಟ್ಟುಕೊಡು ಎಂದು ಕೇಳಿದ. ತಂದೆ ಅವರಿಬ್ಬರಿಗೂ ಆಸ್ತಿಯನ್ನು ಹಂಚಿಕೊಟ್ಟ. ಕೆಲವು ದಿವಸಗಳಾದ ಮೇಲೆ ಕಿರಿಯ ಮಗ ತನ್ನ ಆಸ್ತಿಯನ್ನೆಲ್ಲ ಮಾರಿ ಬಂದ ಹಣವನ್ನು ತೆಗೆದುಕೊಂಡು ಮನೆ ಬಿಟ್ಟು ಹೋದ. ದೂರ ದೇಶಕ್ಕೆ ಹೋಗಿ ಜೀವನ ನಡೆಸಿ ಹಣವನ್ನೆಲ್ಲ ಪೋಲು ಮಾಡಿಬಿಟ್ಟ. ಹೀಗೆ ಅವನು ಎಲ್ಲವನ್ನು ಹಾಳು ಮಾಡಿಕೊಂಡ ಮೇಲೆ ಆ ದೇಶದಾದ್ಯಂತ ಘೋರವಾದ ಕ್ಷಾಮ ತಲೆದೋರಿತು. ನಿರ್ಗತಿಕನಾದ ಅವನು ಹೋಗಿ ಆ ದೇಶದ ನಿವಾಸಿಯೊಬ್ಬನಲ್ಲಿ ಆಶ್ರಯಿಸಿದ. ಈತ ಅವನನ್ನು ಹಂದಿ ಮೇಯಿಸಲು ತನ್ನ ರೊಪ್ಪಗಳಿಗೆ ಕಳಿಸಿದ. ಅಲ್ಲಿ ಹಂದಿ ತಿನ್ನುತ್ತಿದ್ದ ಕಾಳುಗಳನ್ನಾದರೂ ತಿಂದು ಹಸಿವನ್ನು ನೀಗಿಸಿಕೊಳ್ಳಲು ಹಂಬಲಿಸಿದ. ಆದರೆ ಅದನ್ನು ಅವನಿಗೆ ಯಾರೂ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದಿತು, ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ತಿಂದು ತೇಗುವಷ್ಟು ಆಹಾರವಿದೆ. ಆದರೆ ನಾನು ಇಲ್ಲಿ ಹಸಿವಿನಿಂದ ಸಾಯುತ್ತಾ ಇದ್ದೇನೆ. ನಾನು ಇದೀಗಲೇ ಹೊರಟು ತಂದೆ ಬಳಿಗೆ ಹೋಗಿ, ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಿಮ್ಮ ಮಗನು ಎನಿಸಿಕೊಳ್ಳುವಷ್ಟು ಯೋಗ್ಯತೆಯು ನನಗಿಲ್ಲ. ನನ್ನನ್ನು ನಿಮ್ಮ ಮನೆಯಲ್ಲಿ ಕೂಲಿ ಆಳುಗಳಲ್ಲಿ ಒಬ್ಬನನ್ನಾಗಿ ಇಟ್ಟುಕೊಳ್ಳಿ ಎಂದು ಬೇಡಿಕೊಳ್ಳುತ್ತೇನೆ ಎಂದುಕೊಂಡ. ಅಂತೆಯೇ ತನ್ನ ತಂದೆಯ ಬಳಿಗೆ ಎದ್ದು ಹೊರಟ. ದೇವರ ವಾಕ್ಯವಿದು. ಸಹೋದರ ಸಹೋದರಿಯರೇ, ದೇವರು ಮನುಷ್ಯನನ್ನು ತನ್ನ ರೂಪದಲ್ಲಿ ಸೃಷ್ಟಿಸಿದ್ದಾರೆ.
ಮನುಷ್ಯನನ್ನು ತನ್ನ ರೂಪದಲ್ಲಿ ಸೃಷ್ಟಿಸುವುದು ಅವರ ಉದ್ದೇಶ ಯಾಕೆ? ತನ್ನ ಪ್ರೀತಿಯನ್ನು ಮನುಷ್ಯ ಅನುಭವಿಸಬೇಕು. ತನ್ನ ಪ್ರೀತಿಯಲ್ಲಿ ಮನುಷ್ಯ ಬೆಳೆಯಬೇಕು. ತನ್ನ ಪ್ರೀತಿಗೆ ಪಾತ್ರರಾದ ಈ ಮನುಷ್ಯರು ತನ್ನ ರೂಪದಲ್ಲೇ ಈ ಲೋಕದಲ್ಲಿ ತನಗೆ ಸಾಕ್ಷಿಯಾಗಬೇಕೆಂದು ದೇವರ ಈ ಆಸೆ ಏನಾಯಿತು? ಪ್ರಸ್ತುತ ಪರಿಸ್ಥಿತಿಗೆ ಬರೋಣ. ಇವತ್ತು ನಾವು ಈ ಲೋಕದಲ್ಲಿ ಎಂಥ ಪರಿಸ್ಥಿತಿಯಲ್ಲಿದ್ದೇವೆ? ಈ ದಿನಗಳಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಎರಡು ದೇಶಗಳ ನಡುವಿನ ಆ ಒಂದು ಯುದ್ಧದ ಬಗ್ಗೆ ನಾವು ಕೇಳುತ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಎಂತಹ ಕೆಟ್ಟ ಪರಿಸ್ಥಿತಿ ಜಗತ್ತಿಗೆ ಬಂದಿದೆ. ರಷ್ಯಾ ದೇಶದ ಅಧ್ಯಕ್ಷ ಪುಟಿನ್ ಒಬ್ಬ ಶ್ರೀಮಂತ ಮನುಷ್ಯ, ಬಲಾಢ್ಯ ದೇಶದ ಅಧ್ಯಕ್ಷ. ಆದರೆ ಈ ಒಬ್ಬ ವ್ಯಕ್ತಿಯ ಸ್ವಾರ್ಥಕ್ಕಾಗಿ, ತನ್ನ ಸ್ವಾರ್ಥ ಸಾಧನೆಗಾಗಿ ಮನುಷ್ಯತ್ವವನ್ನು ಮರೆತು ಶಾಂತಿಯನ್ನು ಬಿಟ್ಟು ಬರೀ ಒಂದು ತನ್ನ ದೇಶವನ್ನು ಉದ್ಧಾರಕ್ಕೋಸ್ಕರ, ತನ್ನ ದೇಶವು ಅಲ್ಲ ಅದು, ತನ್ನ ಸ್ವಂತ ಇಚ್ಛೆಯ ಒಂದು ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ, ಅಖಂಡ ರಷ್ಯಾದ ಒಂದು ಕನಸನ್ನು ಜಾರಿಗೊಳಿಸುವುದಕ್ಕಾಗಿ ಒಂದು ಪುಟ್ಟ ದೇಶದ ಮೇಲೆ, ಅಸಹಾಯಕ ದೇಶದ ಮೇಲೆ ಯುದ್ಧ ಸಾರಿದ್ದಾರೆ, ನಾಶ ಮಾಡ್ತಾ ಇದ್ದಾರೆ. ಮನುಷ್ಯರ ರಕ್ತ ಹರಿಯುತ್ತಾ ಇದೆ. ಯಾತಕ್ಕಾಗಿ ಇದಾಗುತ್ತಿದೆ? ಸಹೋದರ ಸಹೋದರಿಯರೇ, ಯಾಕೆ ಮನುಷ್ಯನಲ್ಲಿ ಇಂತಹ ಕ್ರೂರ ಒಂದು ಮನೋಭಾವ, ಕ್ರೂರತ್ವ? ಯಾಕೆ ಇಂತಹ ಮನುಷ್ಯರನ್ನು ಕೊಂದು ಮನುಷ್ಯರನ್ನು ಕಷ್ಟಕ್ಕೆ ಸಿಲುಕಿಸಿ ತನ್ನ ಒಂದು ಪ್ರತಿಷ್ಠೆಯನ್ನು ಆ ಜನರ ರಕ್ತದ ಮೇಲೆ ಕಟ್ಟಿಕೊಳ್ಳುವಂಥ ಕ್ರೂರ ವ್ಯಕ್ತಿತ್ವ ಯಾಕೆ? ಇದೇ ಪಾಪದ ಫಲ, ಇದೇ ಪಾಪದ ಫಲ. ಮನುಷ್ಯನಲ್ಲಿರುವ ಈ ಪಾಪ ಪ್ರಜ್ಞೆ, ಇದು ಇವತ್ತು ಮನುಷ್ಯನನ್ನು ಈ ಪರಿಸ್ಥಿತಿಗೆ ತಂದೊದಗಿದೆ. ಆದಿಕಾಂಡದಲ್ಲಿ ನಾವು ಕೇಳುತ್ತೇವೆ, ಅಧ್ಯಾಯ 1:26 ವಾಕ್ಯ, ದೇವರು ಮನುಷ್ಯನನ್ನು ತನ್ನ ರೂಪದಲ್ಲಿ ಸೃಷ್ಟಿಸಿದರು. ಆದರೆ ಅದೇ ಆದಿಕಾಂಡದಲ್ಲಿ 3ನೇ ಅಧ್ಯಾಯಕ್ಕೆ ಬರುವಾಗ ಏನಾಗುತ್ತೆ? ಯಾವ ಮನುಷ್ಯನನ್ನು ದೇವರು ತನ್ನ ರೂಪದಲ್ಲಿ ಸೃಷ್ಟಿಸಿದರು, ಇದೇ ಮನುಷ್ಯ ಕೇವಲ ಒಂದು ಹಣ್ಣಿಗೋಸ್ಕರ, ಅಂದರೆ ತನ್ನ ಒಳಗಿರುವಂಥ ಒಂದು ಚಿಕ್ಕ ಆಶೆಯನ್ನು ಈಡೇರಿಸುವುದಕ್ಕೋಸ್ಕರ ದೇವರ ಆಜ್ಞೆಯನ್ನು ತಿರಸ್ಕರಿಸುತ್ತಾನೆ, ದೇವರಿಗೆ ಅವಮಾನ ಮಾಡುತ್ತಾನೆ. ಆದಿ ಪುರುಷರು ಅದಾಮ ಮತ್ತು ಹವ್ವ ಇವರು ದೇವರ ಆಜ್ಞೆಗೆ ವಿರುದ್ಧವಾಗಿ ಹೋಗುತ್ತಾರೆ. ಸೈತಾನನ ಆಮಿಷಕ್ಕೆ ಒಳಪಟ್ಟು ದೇವರು ಕೊಟ್ಟಂತಹ ಸುಖ, ದೇವರು ಕೊಟ್ಟಂತಹ ಶಾಂತಿ, ನೆಮ್ಮದಿ, ಇವುಗಳೆಲ್ಲವನ್ನು ಕ್ಷಣಾರ್ಧದಲ್ಲಿ ಕಳೆದುಕೊಳ್ತಾರೆ. ಯಾಕೆ? ಬರೀ ಅವರ ಹೃದಯದಲ್ಲಿ ಇದ್ದ ಒಂದು ಆಸೆ ಬುರುಕರಾದ ಇವರು ದೇವರು ಕೊಟ್ಟಂಥ ಎಲ್ಲವನ್ನು ಮರೆತು ಕೇವಲ ಒಂದು ಆಮಿಷಕ್ಕೋಸ್ಕರ ದೇವರಿಗೆ ತಿರಸ್ಕಾರ ಮಾಡ್ತಾರೆ, ದೇವರನ್ನು ನೋಯಿಸುತ್ತಾರೆ, ದೇವರ ಪ್ರೀತಿಯನ್ನು ಕಳ್ಕೊಳ್ತಾರೆ. ಇದು ಪಾಪದ ಫಲ. ಸುಂದರ ತೋಟದಲ್ಲಿದ್ದ ಇವರು
ಆ ತೋಟದಿಂದ ಹೊರಗೆ ತಳ್ಳಲ್ಪಡುತ್ತಾರೆ. ದೇವರ ಜೀವವನ್ನು ಪಡೆದ ಇವರು ಮರಣವನ್ನು ಬಹುಮಾನವಾಗಿ ಪಡೆಯುತ್ತಾರೆ. ಕಷ್ಟ ಸಂಕಷ್ಟಗಳಿಗೆ ಒಳಗಾಗುತ್ತಾರೆ. ಇಷ್ಟು ಮಾತ್ರವಲ್ಲ, ಒಂದು ಹೆಜ್ಜೆ ಮುಂದೆ ಹೋದರೆ ಏನಾಗುತ್ತೆ? ಇವರ ಮಗನಾದ ಕಾಯಿನನು ತನ್ನ ಸೋದರನಾದ ಆಬೇಲನನ್ನೇ ಕೊಂದು ಬಿಡುತ್ತಾನೆ. ಇದು ಪಾಪದ ಫಲ. ಇದೇ ಇವತ್ತು ಜಗತ್ತಿನಲ್ಲಿ ನಡೆಯುತ್ತಿದೆ. ಸೈತಾನನ ಆಮಿಷಕ್ಕೆ ಒಳಪಟ್ಟ ರಕ್ಕಸ ರೂಪದ ಈ ವ್ಲಾಡಿಮಿರ್ ಪುಟಿನ್ ಇವತ್ತು ಮನುಷ್ಯೋತ್ತವನ್ನೇ ಮರೆತು ತನ್ನ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರ ಇವತ್ತು ಮನುಷ್ಯರ ರಕ್ತವನ್ನು ಹರಿಸುತ್ತಿದ್ದಾನೆ. ಸಹೋದರ ಸಹೋದರರೇ, ಇದೇ ದುರಂತ. ಇದು ಪಾಪದ ಫಲ. ಇದು ಪಾಪದ ಫಲ. ಇವತ್ತು ಮನುಷ್ಯನಲ್ಲಿ ಆಗುವಂತಹ ಪರಿಸ್ಥಿತಿ, ನಡೆಯುವಂಥ ಪರಿಸ್ಥಿತಿ ಇದು. ಈ ಜಗತ್ತಿನಲ್ಲಿ ದೇವರು ನನ್ನನ್ನು ನಿಮ್ಮನ್ನು ತನ್ನ ರೂಪದಲ್ಲಿ ಸೃಷ್ಟಿಸಿದ್ದಾರೆ. ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ಧಾರೆ ಎರೆದಿದ್ದಾರೆ. ಯೋಹಾನನ ಸುವಾರ್ತೆಯಲ್ಲಿ ಅಧ್ಯಾಯ 3 ವಾಕ್ಯ 16 ಏನು ಹೇಳುತ್ತೆ? ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಏಕಮಾತ್ರ ಪುತ್ರನನ್ನೇ ಲೋಕಕ್ಕೆ ಧಾರೆ ಎರೆದರು. ಮನುಷ್ಯನು ಜೀವ ಪಡೆಯಬೇಕು. ಮನುಷ್ಯನ ಒಳ್ಳೆಯದಕ್ಕೋಸ್ಕರ ತನ್ನ ಪುತ್ರನನ್ನೇ ಧಾರೆ ಎರೆದಂತಹ ಪ್ರೀತಿ ದೇವರದ್ದು. ಆದರೆ ಏನಾಯಿತು? ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಕೇಳಿದೆವು, ಈ ದುಂದುಗಾರ ಮಗ, ಈತನ ತಂದೆ, ಇಬ್ಬರು ಮಕ್ಕಳು, ತನ್ನ ಮಕ್ಕಳನ್ನು ಪ್ರೀತಿಸಿದಂಥ ತಂದೆ ಈ ಮಗ ಅಪ್ಪನಲ್ಲಿ ಹೋಗಿ ಕೇಳುತ್ತಾನೆ, ಅಪ್ಪ, ನನ್ನ ಆಸ್ತಿಯ ಪಾಲನ್ನು ನನಗೆ ಕೊಟ್ಟು ಬಿಡು. ನನ್ನ ಆಸ್ತಿಯ ಪಾಲನ್ನು ನನಗೆ ಕೊಟ್ಟು ಬಿಡು. ನಾನು ದೂರದೂರಿಗೆ ಹೋಗುತ್ತೇನೆ. ನನ್ನ ದಾರಿಯನ್ನು ನಾನು ನೋಡಿಕೊಳ್ಳುತ್ತೇನೆ. ಅಪ್ಪ, ನನಗೆ ಆಸ್ತಿಯನ್ನು ಕೊಟ್ಟು ಬಿಡು. ತಂದೆಗೆ ನೋವಾಯಿತು. ಎಷ್ಟು ಪ್ರೀತಿ ಈ ಮಗನಲ್ಲಿ ತೋರಿಸಿದ್ದೇನೆ. ಎಲ್ಲ ತನ್ನ ಆಸ್ತಿ ಏನು ಆಸ್ತಿ ಪಾಸ್ತಿ ಮನೆ ಮಠ ಇವೆಲ್ಲವುಗಳು ಯಾರಿಗಾಗಿ? ಪುತ್ರನಿಗಾಗಿ ಅಷ್ಟೇ, ಪ್ರೀತಿಸಿದ ಪುತ್ರನಿಗಾಗಿ ಅಷ್ಟೇ. ಆದರೆ ಈ ಪುತ್ರನೇ ತನ್ನ ತಂದೆಯನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ, ತನ್ನ ಆಸ್ತಿಯ ಪಾಲನ್ನು ಕೇಳಿಕೊಂಡು ತಂದೆಯಿಂದಲೇ ದೂರ ಸರಿಯುವ ಮಾತನ್ನು ಆಡಿದಾಗ ಆ ತಂದೆಯ ನೋವೆಷ್ಟು ಆಗಬೇಕು, ತಂದೆಗೆ ಎಷ್ಟು ನೋವಾಗಿರಬೇಕು. ಆದರೂ ತಂದೆಯಾದ ಇವರು ತನ್ನ ಮಗನನ್ನು ದೂಷಿಸಲಿಲ್ಲ. ಏನು ಅವನ ಆಸ್ತಿಯ ಪಾಲನ್ನು ಆತನಿಗೆ ಕೊಟ್ಟು ಬಿಟ್ಟರು. ಸಹೋದರ ಸಹೋದರಿಯರೇ, ಪಾಪಕ್ಕೆ ಒಳಪಟ್ಟಾಗ ನಾನು ಮತ್ತು ನೀವು ಮಾಡುವುದು ಇಷ್ಟೇ. ನಮ್ಮನ್ನು ಪ್ರೀತಿಸಿದಂಥ ಆ ದೇವರನ್ನು ತಿರಸ್ಕರಿಸುತ್ತೇವೆ ನಾವು. ಇಡೀ ನಮ್ಮ ಜೀವನ ದೇವರು ಕೊಟ್ಟ ಕಾಣಿಕೆ. ಈ ಜೀವನದಲ್ಲಿ ಕೊಟ್ಟಂಥ ಪ್ರತಿಯೊಂದು ವರಗಳು ದೇವರು ನಮಗೆ ಕೊಟ್ಟಂಥ ಕಾಣಿಕೆ. ಈ ಜೀವನದಲ್ಲಿ ನಾವು ಏನಾಗಿದ್ದೇವೆ ಇವತ್ತು, ಇದೆಲ್ಲ ದೇವರು ಕೊಟ್ಟಂಥ ಕಾಣಿಕೆ. ಈ ಲೋಕದ ಸುಖ ಸಂಪತ್ತು, ನೆಮ್ಮದಿ, ಮನೆ, ಆಸ್ತಿ ಎಲ್ಲವೂ ನಮಗೆ ದೇವರು ಕೊಟ್ಟ ಕಾಣಿಕೆ. ಆದರೆ ಆಸೆಗೆ ಒಳಪಟ್ಟಾಗ, ಸ್ವಾರ್ಥಕ್ಕೆ ಒಳಪಟ್ಟಾಗ ಪ್ರೀತಿಸಿದಂಥ ದೇವರನ್ನು ಮರೆತು ಬಿಡ್ತೇವೆ. ಆ ಮಗ ತಂದೆಯೊಡನೆ ಹೋಗಿ ತನ್ನ ಆಸ್ತಿಯ ಪಾಲನ್ನು ಕೇಳಿದಾಗೆ ದೇವರು ನಮ್ಮ ತಂದೆ. ಆದರೆ ಈ ತಂದೆಯೊಡನೆ ನಮ್ಮ ಪಾಲನ್ನು ನಾವು ಕೇಳಿಕೊಳ್ತೀವಿ, ಆ ತಂದೆಯಿಂದ ದೂರ ಸರಿತೀವಿ. ತಂದೆಯ ಪ್ರೀತಿ ಬೇಡ ನಮಗೆ. ಈ ಆಸ್ತಿ ಪಾಸ್ತಿ ಇದೆಲ್ಲ ಸಂಪತ್ತು, ಈ ಲೋಕದ ಸುಖ, ಎಷ್ಟು ಸಮಯ ಇದಕ್ಕೆ ನಾವು ಆಸೆ ಪಡ್ತೀವಿ. ಇದೇ ನಾವು ಮಾಡುವಂಥ ಪಾಪ. ಕಾಯ ವಾಚ ಮನಸ್ಸ ಅಂದರೆ ಮನಸ್ಸಿನಲ್ಲಿ
ಹೃದಯದಲ್ಲಿ ನಮ್ಮ ಗುಣ ನಡತೆಯಲ್ಲಿ ದೇವರಿಗೆ ವಿರುದ್ಧವಾಗಿ ಹೋಗುತ್ತೇವೆ. ಇದೇ ಪಾಪ, ಇದೇ ಪಾಪ. ಇದನ್ನು ನಾವು ಮಾಡ್ತೀವಿ. ಪ್ರೀತಿಸಿದಂತಹ ದೇವರಿಗೆ ನಾವು ವಿರೋಧ ಹೋಗುವುದು, ದೇವರಿಗೆ ವಿಮುಖರಾಗಿ ಪಾಪಕ್ಕೆ ನಾವು ಅಭಿಮುಖರಾಗುವುದು, ಇದೇ ನಾವು ಮಾಡುವಂತಹ ದೊಡ್ಡ ತಪ್ಪು. ಸಹೋದರ ಸಹೋದರಿಯರೇ, ಮುಂದೆ ಏನಾಗುತ್ತೆ? ಪಾಪದ ಫಲ ಏನು? ಈ ಮಗ, ದುಂದುಗಾರ ಮಗ ಹೋದ, ಮನೆ ಬಿಟ್ಟು ಹೋದ. ಆದರೆ ಏನು ಒಳ್ಳೆಯದಾಯಿತು ಅವನಿಗೆ? ತನ್ನಲ್ಲಿ ಇದ್ದ ಹಣವನ್ನು ಎಲ್ಲವನ್ನು ಖರ್ಚು ಮಾಡಿದ. ಬರೀ ಮಜಾ ಮಾಡಲು ತನ್ನ ಸಮಯವನ್ನು ವ್ಯರ್ಥ ಮಾಡಿದ. ಒಂದು ದಿನ ಜೇಬು ಖಾಲಿಯಾಯಿತು. ಆಗ ಅವನ ಮಿತ್ರರು ಅವನಿಂದ ಕಾಣೆಯಾದರು. ಆತನಲ್ಲಿ ಏನು ಉಳಿದಿರಲಿಲ್ಲ, ನೆಮ್ಮದಿ ಉಳಿದಿರಲಿಲ್ಲ, ಹಣ ಉಳಿದಿರಲಿಲ್ಲ, ತಿನ್ನಲಿಕ್ಕೆ ಆಹಾರನೂ ಇರಲಿಲ್ಲ, ಒಂದು ಸೂರು ಇರಲಿಲ್ಲ. ಎಂಥ ಪರಿಸ್ಥಿತಿಗೆ ಬಂದು ಬಿಟ್ಟನಾತ. ಎಲ್ಲ ಕಳೆದುಕೊಂಡವನು ಆತನು. ಎಲ್ಲೋ ಒಂದು ಕೆಲಸ ಮಾಡಬೇಕಾದ ಪರಿಸ್ಥಿತಿ. ಆ ಕೆಲಸವನ್ನು ಕೊಡೋರು ಇರಲಿಲ್ಲ. ಬರೀ ಒಂದು ಹಂದಿಗಳನ್ನು ಮೇಯಿಸುವಂಥ ರೊಪ್ಪಕ್ಕೆ ಕೊಟ್ಟವನು. ಅಂಥ ಪರಿಸ್ಥಿತಿಗೆ ತಲುಪಿದನು. ಹಂದಿ ಮೇಯಿಸುವಂತಹ ಕೆಲಸ. ಇಷ್ಟು ಮಾತ್ರವಲ್ಲ, ಹಂದಿಗಳು ತಿನ್ನುವ ಆಹಾರಕ್ಕಾಗಿ ಆತ ಆಸೆ ಪಟ್ಟ. ಅಂದರೆ ತಿನ್ನಲಿಕ್ಕೆ ಅಷ್ಟು ಏನಿರಲಿಲ್ಲ, ಆದರೆ ಈ ಆಹಾರವನ್ನು ಕೊಡುವವರು ಇರಲಿಲ್ಲ. ಹಂದಿಗಳಿಗೆ ಆಹಾರ ಇದೆ, ಆದರೆ ಈ ಮನುಷ್ಯನಿಗೆ, ದೇವರ ರೂಪದ ಮನುಷ್ಯನಿಗೆ ಹಸಿವಿಗೆ ಆಹಾರ ಇಲ್ಲ. ಎಂತಹ ಪರಿಸ್ಥಿತಿ! ಇದು ಪಾಪದ ಫಲ. ಸಹೋದರ ಸಹೋದರರೇ, ನಮ್ಮ ಜೀವನದಲ್ಲಿ ಇದು ನಡೆಯುವಂತಹ ಘಟನೆ. ನಾವು ಈ ಲೋಕದಲ್ಲಿ ದೇವರು ಕೊಟ್ಟ ಎಲ್ಲವನ್ನು ಮರೆತು ಬಿಡ್ತೀವಿ. ದೇವರನ್ನು ಬಿಟ್ಟು ದೂರ ಹೋಗ್ತೀವಿ. ದೇವರ ಪ್ರೀತಿಯನ್ನು ಮರೆತು ಬಿಡ್ತೀವಿ. ಲೋಕದ ಆಸೆಗೆ ಒಳಪಡ್ತಿದ್ದೀವಿ. ಈ ಲೋಕ ನಮ್ಮ ದೇಹದ ಸುಖಕ್ಕಾಗಿ ಆಸೆ ಪಡ್ತೀವಿ. ಲೋಕದ ಸಂಪತ್ತಿಗಾಗಿ ಆಸೆ ಪಡ್ತೀವಿ. ನಮಗೆ ದೇವರ ಪ್ರೀತಿ ಬೇಡ, ದೇವರ ವಾಕ್ಯ ಬೇಡ, ಪೂಜೆ ಬೇಡ, ಪ್ರಾರ್ಥನೆ ಬೇಡ, ಧ್ಯಾನ ಬೇಡ. ಇವೆಲ್ಲವೂ ಯಾತಕ್ಕಾಗಿ? ನನ್ನಲ್ಲಿದ್ದ ಸುಖ ಅದೇ ಸಾಕು. ಆದರೆ ಎಷ್ಟು ಸಮಯ? ಕಟ್ಟಿಕೊಂಡ ಬುತ್ತಿ ಎಷ್ಟು ಸಮಯ ಬರಬಹುದು? ಒಮ್ಮೆ ಎರಡು ಸಲ ಊಟ ಮಾಡ್ಬೋದಷ್ಟೇ. ಆದರೆ ಬುತ್ತಿ ಖಾಲಿಯಾಗುತ್ತೆ. ಅನ್ನದ ಮಡಕೆಯನ್ನು ನೀನು ಬಿಟ್ಟು ಬಂದಿದೆಯಾ? ಬುತ್ತಿಯಲ್ಲಿ ಅನ್ನ ಬೇಯಲ್ಲ, ಮಡಕೆಯಲ್ಲಿ ದಿನ ಅನ್ನ ಬೇಯುತ್ತೆ. ಒಂದು ದಿನ ಕಳೆದ್ರು, 10 ದಿನ ಕಳೆದ್ರು, 100 ದಿನ ಕಳೆದ್ರು ಅನ್ನದ ಮಡಕೆಯಲ್ಲಿ ಅನ್ನ ಬೇಯುತ್ತೆ. ಆದರೆ ನೀನು ತಂದ ಈ ಬುತ್ತಿಯಲ್ಲಿ ಅನ್ನ ಬೇಯಲ್ಲ, ಬರೀ ಖಾಲಿಯಾಗುವುದಷ್ಟೇ. ಇದೇ ಪಾಪ. ದೇವರು ಕೊಟ್ಟಂತ ಈ ಜೀವನ ಇದು ಅನ್ನದ ಆ ಮಡಕೆಯಂತೆ. ದೇವರು ನಮ್ಮೊಂದಿಗಿರುವಾಗ ಅನ್ನ ದಿನ ನಾವು ಬೇಯಿಸಿದಂತೆ ದಿನ ಅಲ್ಲಿ ದೇವರ ಆ ಒಂದು ಪ್ರೀತಿ ಇದೆ, ದೇವರ ಶಕ್ತಿ ಇದೆ, ದೇವರ ಕರುಣೆ ಇದೆ, ನೆಮ್ಮದಿ ಇದೆ, ಸುಖವಿದೆ, ಎಲ್ಲವೂ ಇದೆ. ಆದರೆ ಯಾವಾಗ ನೀನು ಅನ್ನದ ಮಡಕೆಯನ್ನು ಬಿಟ್ಟು ಬರ್ತೀಯಾ, ಬುತ್ತಿಯನ್ನು ತಂದು ನಿನ್ನ ಜೀವನದಲ್ಲಿ ಮುಂದುವರಿತೀಯಾ? ಆ ಮಡಕೆ ದೇವರ ಪ್ರೀತಿಯನ್ನು ಬಿಟ್ಟು ಅದೇ ಚಿಕ್ಕ ಬುತ್ತಿಯಂಥ ಒಂದು ಸಂಪತ್ತು, ಈ ಲೋಕದ ಸುಖಕ್ಕಾಗಿ ದೇವರನ್ನು ತಿರಸ್ಕರಿಸ್ತೀಯ. ನಿನ್ನ ಪಾಲಿಗೆ ಆ ದುಂದುಗಾರ ಮಗನ ಜೀವನದಲ್ಲಿ ಆದದ್ದೇ ನಡೆಯುತ್ತೆ. ಪ್ರಾಣಿಗೆ ಸಮಾನವಾಗುತ್ತೀಯ. ಹಂದಿಗಳ ರೊಪ್ಪಕ್ಕೆ ಕಳುಹಿಸಲ್ಪಟ್ಟಂತೆ ನೀನು ಈ ಜೀವನದ ಸಂಕಷ್ಟಗಳಿಗೆ ಸಿಲುಕುತ್ತೀಯ. ನಿನ್ನ ಆತ್ಮದ ಪರಿಶುದ್ಧತೆಯನ್ನು ಬಿಟ್ಟು ಅಶುದ್ಧತೆಗೆ ಒಳಗಾಗುತ್ತೀಯ. ದೇವರ ರೂಪವನ್ನು ಕಳ್ಕೊಂಡು ಶೈತಾನ ರೂಪಕ್ಕೆ ನೀನು ಪಡೆಯುವಿ. ಆದ್ದರಿಂದ ಈ ಪಾಪದ ಫಲ ಇಷ್ಟು. ಸಹೋದರ ಸಹೋದರಿಯರೇ,
ಪ್ರತ್ಯೇಕವಾಗಿ ಈ ದಿನಗಳಲ್ಲಿ ದೇವರನ್ನು ಧ್ಯಾನಿಸೋಣ, ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪಾಪದ ಫಲವನ್ನು ನಾವು ಚೆನ್ನಾಗಿ ಧ್ಯಾನಿಸೋಣ. ಆ ಪಾಪದ ಫಲ ನಮಗೆ ಬೇಡ. ಎಲ್ಲಾದರೂ ನಾವು ದೇವರಿಂದ ದೂರ ಹೋಗಲ್ಪಟ್ಟಿದ್ದರೆ ಇವತ್ತು ಈ ದೇವರ ವಾಕ್ಯದ ಧ್ಯಾನದ ಮೂಲಕ ದೇವರಿಗೆ ಬಳಿಗೆ ಬರೋಣ. ಪಾಪಕ್ಕೆ ವಿಮುಖರಾಗೋಣ, ದೇವರಿಗೆ ಅಭಿಮುಖರಾಗೋಣ. ಜೀವನ ಪರಿವರ್ತನೆ ಆಗಲಿ. ಈ ತಪಸ್ಸು ಕಾಲ, 40 ದಿನಗಳ ತಪಸ್ಸು ಕಾಲ ನಮಗೊಂದು ವರ. ಈ 40 ದಿನದ ತಪಸ್ಸು ಕಾಲದಲ್ಲಿ ಪ್ರತಿಯೊಂದು ದಿನ ದೇವರ ಪ್ರೀತಿಯನ್ನು ನಾವು ಧ್ಯಾನಿಸಬೇಕು, ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ದೇವರ ಆ ಸುಂದರ ರೂಪವನ್ನು ಧ್ಯಾನಿಸಬೇಕು. ಅದರ ಮೂಲಕ ನಾವು ದೇವರ ಪ್ರೀತಿಯ ಆ ಒಂದು ಮೌಲ್ಯವನ್ನು ತಿಳಿದು ದೇವರೆಡೆಗೆ ನಾವು ಬರಬೇಕು. ಇದೇ ತಪಸ್ಸು ಕಾಲದಲ್ಲಿ ನಾವು ಮಾಡಬೇಕಾದ ಕರ್ತವ್ಯ. ಇದಕ್ಕಾಗಿ ಒಂದುಗಳಿಗೆ ಪ್ರಾರ್ಥಿಸೋಣ. ನಮ್ಮ ಜೀವನದೊಂದು ಅವಲೋಕನವನ್ನು ಮಾಡುವಂತೆ ಮಾಡಲಿಕ್ಕೆ ಆ ಶಕ್ತಿಯಲ್ಲಿ ದೇವರನ್ನೇ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ನಮ್ಮ ಜೀವನದಲ್ಲಿ ಪಾಪಕ್ಕೆ ನಾವು ಒಳಪಟ್ಟಿದ್ದೇವೆ. ನಿಮ್ಮ ಅಮೂಲ್ಯ ಪ್ರೀತಿಯನ್ನು ಜೀವನದಲ್ಲಿ ಕಳಕೊಂಡಿದ್ದೇವೆ. ನಿಮ್ಮ ರೂಪವನ್ನು ನಾವು ಕಳ್ಕೊಂಡಿದ್ದೇವೆ. ಸೈತಾನ ರೂಪವನ್ನು ಈ ಲೋಕದಲ್ಲಿ ತಾಳಿದ್ದೇವೆ. ಇದರ ಮೂಲಕ ಈ ಲೋಕಕ್ಕೆ ನಾವು ಹೊರೆಯಾಗಿದ್ದೇವೆ. ಬರ್ಬರತೆ, ಕ್ರೂರತೆ ನಮ್ಮಲ್ಲಿ ನಮ್ಮನ್ನು ಆವರಿಸಿಕೊಂಡಿದೆ. ದಯಾಮಯಿ ದೇವರೇ, ಈ ತಪಸ್ಸು ಕಾಲದಲ್ಲಿ ನಿಮ್ಮ ವಾಕ್ಯದ ಧ್ಯಾನವನ್ನು ಮಾಡಿ, ನಿಮ್ಮ ಯಾತನೆಗಳನ್ನು ಧ್ಯಾನಿಸಿ, ಪ್ರತಿಯೊಂದು ನಮ್ಮ ಪ್ರೀತಿಯನ್ನು ನಾವು ಧ್ಯಾನಿಸಿ ಹೃದಯ ಪರಿವರ್ತನೆ ಮಾಡುವಂಥ ಶಕ್ತಿಯನ್ನು ನಮಗೆ ನೀಡಿರಿ. ನಮ್ಮಲ್ಲಿ ಪುನಃ ನಿಮ್ಮ ಆ ರೂಪವನ್ನು ನಾವು ಪಡೆಯಲು ನಿಮ್ಮ ಕೃಪೆ ನಮಗೆ ಅನುಗ್ರಹಿಸಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.